ಇನ್ನು ಪಟ್ಲಾ ಬೆಟ್ಟದಲ್ಲಿ ಇವತ್ತು ಬೆಳಗ್ಗೆ ಒಂದು ದಿಢೀರಾಗಿ ಬೋರ್ಡ್ ಕಾಣಿಸಿಕೊಂಡಿದೆ. ನಿನ್ನೆ ಯಾವುದೇ ಬೋರ್ಡ್ ಇರಲಿಲ್ಲ. ನಾವೊಂದು 3 ಪ್ರಶ್ನೆಯನ್ನು ಕೇಳಿದ್ದೆವು. ಈ ಪಟ್ಲಾ ಬೆಟ್ಟ ಚಾಲಕರದ್ದು ಖಾಸಗಿ ಜಾಗನ, ಯಾವುದೇ ಬೋರ್ಡ್ ಹಾಕಿಲ್ಲ, ಇಲ್ಲಿ ವೆಹಿಕಲ್ ತೆಗೆದುಕೊಂಡು ಹೋಗಬಾರ್ದು ಅಂತೇಳಿ ಪ್ರಶ್ನೆ ಮಾಡಲಿಕ್ಕೆ ನೀವು ಯಾರು ಅಂತ ದೈಜುವಲ್ಡ್ ಒಂದು ಪ್ರಶ್ನೆಯನ್ನು ನಿನ್ನೆ ಕೇಳಿತ್ತು. ಇವತ್ತು ನೋಡಿದರೆ ಪಂಚಾಯತ್ನ ಹೆಸರಿನಲ್ಲಿ ಒಂದು ಬೋರ್ಡಿನ ಅಳವಡಿಕೆ ಆಗಿದೆ. ವನಗೂರು ಗ್ರಾಮ ಪಂಚಾಯತ್ ಹೆಸರಿನಲ್ಲಿ ಹಾಕಿರುವ ಬೋರ್ಡ್ನಲ್ಲಿ ಅವರು ಏನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದರೆ, ಸ್ಥಳೀಯರ ವಾಹನಗಳನ್ನು ಹೊರತುಪಡಿಸಿ ಹೊರಗಡೆಯ ವಾಹನಕ್ಕೆ ಅವಕಾಶ ಇಲ್ಲ. ಕೆಳಗಡೆ PDO ವನಗೂರು ಗ್ರಾಮ ಪಂಚಾಯತ್ ಸಕಲೇಶಪುರ. ನೋಡಿ, ಇದು ಹೇಗಾಗಿದೆ ಅಂತ ಹೇಳಿದರೆ, ರಾತ್ರಿ ಬೆಳಗಾಗುದ್ರ ಒಳಗಾಗಿ ಪ್ರಿಂಟ್ ತೆಗೆದು ಬೆಳಗ್ಗೆ ಬಂದು ಅಲ್ಲಿ ಅಳವಡಿಕೆ ಮಾಡುವ ತನಕ ಇಲ್ಲಿ ಖಂಡಿತ ನಮಗೆ ಅವಸರ ಕಂಡು ಬರ್ತಾ ಇದೆ. ಯಾಕಂದರೆ ಅಲ್ಲಿ ಕನ್ನಡ ಅಕ್ಷರದಲ್ಲೇ ದೋಷಗಳಿದೆ. ಪ್ರಕೃತಿಯ ತಾಣವಾಗಿದ್ದು ಇಲ್ಲಿ ಬೆಟ್ಟದ ಮೇಲೆ ವಾಹನಗಳ ವ್ಯವಸ್ಥೆ, ಸ್ಥಳೀಯರ ವಾಹನಗಳನ್ನು ಹೊರತುಪಡಿಸಿ ಹೊರಗಡೆಯಿಂದ ಬಂದ ವಾಹನಗಳಿಗೆ ಅವಕಾಶವಿರುವುದಿಲ್ಲವೆಂದು ಈ ಮೂಲಕ ಗ್ರಾಮ ಪಂಚಾಯತ್ ಪ್ರಚಾರ ಪಡಿಸಲಾಗಿದೆ. ಅಂದರೆ ಇಲ್ಲಿರುವಂತಹ ಸಂಶಯ ಏನಂತ ಹೇಳಿದರೆ, ಅಲ್ಲಿನ ಸ್ಥಳೀಯ ವಾಹನ ಚಾಲಕರು, ಯಾಕಂದರೆ ಈಗ ಪಂಚಾಯತ್ ಹೇಗಿರುತ್ತೆ ಅಂತ ಹೇಳಿದರೆ, ಒಬ್ಬರು ಪಂಚಾಯತ್ ಮೆಂಬರ್ ಅಂತ ಇರ್ತಾರೆ, ಅವರಿಗೆ ಅಲ್ಲಿನ ಲೋಕಲ್ಸ್ ಬೇಕಾಗ್ತದೆ, ಅವರು ವೋಟ್ ಹಾಕುವವರು. ಸೊ ಪಂಚಾಯತ್ ಮೆಂಬರ್ ಮೂಲಕ PDOಗೆ ಸ್ವಲ್ಪ ಒತ್ತಡ ಎಲ್ಲ ಹೇರಿಸಿ ಈ ಥರದ ಒಂದು ತರಾತುರಿಯ ಬೋರ್ಡನ್ನು ಹಾಕುವ ಒಂದು ಪ್ರಯತ್ನ ಮಾಡಿದ್ದಾರಾ ಅನ್ನುವ ಅನುಮಾನಗಳು ಕಾಡ್ತಾ ಇದೆ. ಮತ್ತೊಂದು ಕಡೆ ಅರಣ್ಯ ಇಲಾಖೆ ಯಾವುದೇ ರೀತಿಯ ಬೋರ್ಡನ್ನು ಅಳವಡಿಸಿಲ್ಲ. ಏದೋ ಪಂಚಾಯತ್ ಹಾಕಿರುವಂತಹ ಬೋರ್ಡ್. ಈಗ ಬಾಕಿ ಕಡೆಯಾದರೆ ಅರಣ್ಯ ಇಲಾಖೆಯವರೇ ಒಂದು ಬೋರ್ಡ್ ಹಾಕ್ತಾರೆ. ಸೊ ಇಲ್ಲಿ ಬೋರ್ಡ್ ಇರಲಿಲ್ಲ. ಈಗ ನಿನ್ನೆ ಈ ಎಲ್ಲ ಘಟನೆ ಆದ ಬಳಿಕ ಇವತ್ತು ಏಕಾಏಕಿ ಈ ಒಂದು ಬೋರ್ಡನ್ನು ಅಳವಡಿಸಿದ್ದಾರೆ. ನೋಡಿ, ಹಾಗೆ ಹೇಳಬಾರ್ದು ನಾವು, ಆದರೆ ಇವರದ್ದೆಲ್ಲ ವರ್ತನೆ ನೋಡುವಾಗ ನಮಗೆ ಒಂದೊಂದು ಸಲ ಹೇಳಬೇಕಂತ ಅನ್ನಿಸುತ್ತೆ. ಈಗ ನೋಡಿ, ಕರ್ನಾಟಕ ಒಂದೇ ತಾಯಿಯ ಮಕ್ಕಳು, ನಾವು ಕವಿತೆ ಎಲ್ಲ ಭಾಳ ಚಂದ ಮಾಡಿ ಓದ್ತೇವೆ ನಾವು. ಈಗ ನಮ್ಮ ಕರಾವಳಿ ಭಾಗಕ್ಕೆ ಮಲೆನಾಡು ಭಾಗದವರು ಅಥವಾ ಕರ್ನಾಟಕದ ಇತರೆ ಪ್ರದೇಶದವರು ಪ್ರವಾಸಕ್ಕಂತ ಬರ್ತಾರೆ. ಕರಾವಳಿ ಭಾಗದವರು ನೇಚರ್ ಪ್ಲೇಸಿಗೆ ಹೋಗ್ತಾರೆ. ಇದೆಲ್ಲವೂ ಕೂಡ ಪ್ರತಿಯೊಂದು ಕಡೆ ಪ್ರತಿಯೊಬ್ಬರಿಗೆ ಅವರಿಗೆ ಇಷ್ಟವಾದಂಥ ಸ್ಥಳಗಳಿಗೆ ಹೋಗುವಂಥ ಸ್ವಾತಂತ್ರ್ಯ ಇದೆ. ಈಗ ಇವರು ನಮ್ಮ ಬೆಟ್ಟಕ್ಕೆ ಹೋಗಬೇಕಿದ್ರೆ ನಮ್ಮದೇ ವೆಹಿಕಲಲ್ಲಿ ಹೋಗಬೇಕಂತ ನೀವು ಹೇಳ್ತೀರಂತಾದರೆ, ನಾಳೆ ನಾವು ಮಂಗಳೂರಿನ ಜನರು ನಮ್ಮ ಬೀಚಿಗೆ ಹೋಗಬೇಕಿದ್ರೆ ನೀವು ಹೈವೇಯಲ್ಲಿ ಗಾಡಿ ನಿಲ್ಲಿಸಿ, ಆ ನಂತರ ನಮ್ಮ ಲೋಕಲ್ ವೆಹಿಕಲಲ್ಲಿ ಬೀಚಿಗೆ ಹೋಗಬೇಕಂತ ನಾಳೆ ನಾವು ಏನಾದರೂ ಹಠಕ್ಕೆ ಬಿದ್ದರೆ, ಮತ್ತು ನಾವು ಕೂಡ ನಮ್ಮ ಇನ್ಫ್ಲೂಯೆನ್ಸ್ಗಳನ್ನು ಬಳಸಿಬಿಟ್ಟು ಪಂಚಾಯತ್ ಮೂಲಕ ಅಥವಾ ನಮ್ಮ ಪಾಲಿಕೆ ಮೂಲಕ ಬೋರ್ಡ್ ಹಾಕಿಸಿದರೆ ಏನಾಗುತ್ತೆ? ಪಣಂಬೂರು ಬೀಚ್ಗೆ ಹೋಗಬೇಕಿದ್ರೆ ನೀವು ಪಣಂಬೂರಲ್ಲಿ ಗಾಡಿ ಇಡಬೇಕು, ಬಸ್ಸಲ್ಲಿ ಇಳಿದವರು ಅಲ್ಲಿ ಎಲ್ಲಿಯಾದರೂ ಪಾರ್ಕ್ ಮಾಡಬೇಕು. ನಂತರ ನಮ್ಮದು ಸ್ವಂತ ವೆಹಿಕಲ್, ನಮ್ಮ ಖಾಸಗಿ ವಾಹನದಲ್ಲಿ ಹೋಗಬೇಕು, ನಿಮ್ಮ ಹೊರಗಿನ ವಾಹನ ಬರಲಿಕ್ಕಿಲ್ಲ. ಅಲ್ಲ, ಅಲ್ಲಿ ಮಲ್ಪೆ ಬೀಚಿಗೆ ಹೋಗಬೇಕಿದ್ರೆ ಹಾಗೆ ಏನಾದರೂ ರೂಲ್ಸ್ ಮಾಡಿದರೆ ಆಗುತ್ತಾ? ಅಂದರೆ ಇಲ್ಲಿ ನಮಗೆ ಒಂದಷ್ಟು 4 ಜನರಿಗೆ ಬಿಸ್ನೆಸ್ ಆಗಬೇಕಂತ ಪ್ರವಾಸಿಗರನ್ನು ಸುಲಿಗೆ ಮಾಡೋದಕ್ಕೆ ಹೊರಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಮತ್ತು ಅಲ್ಲಿನ ಸ್ಥಳೀಯ ಜನರು ಹೇಳಿದ್ರಂತ ಪಂಚಾಯತ್ ಕೂಡ ಅದಕ್ಕೆ ಬೆಂಬಲ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಆಯ್ತಪ್ಪ, ಅರಣ್ಯ ಇಲಾಖೆಯವರೇ ಏನಾದರೂ ನಿಯಮ ಮಾಡಿದ್ದರೆ ಅದನ್ನು ಎಲ್ಲರೂ ಒಪ್ಪಿಕೊಳ್ಳಲೇಬೇಕು. ಹಾಗಂತೇಳಿ ಇದನ್ನು ಧಿಕ್ಕರಿಸ್ತಾ ಇಲ್ಲ, ಇನ್ನು ನೀವು ಹೇಳಿದಾಗೆ ಕೇಳೋಣ. ಆದರೆ ಎಲ್ಲರೂ ಈ ಥರ ಹಠಕ್ಕೆ ಬಿದ್ದರೆ ಏನಾಗುತ್ತೆ ನಮ್ಮ ವ್ಯವಸ್ಥೆ ಅನ್ನೋದಕ್ಕೆ ಈ ಒಂದು ವಿಚಾರವನ್ನು ನಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಸೊ ಒಟ್ಟಾರೆಯಾಗಿ ಪಂಚಾಯತ್ನವರು ಹಾಕಿದ್ದಾರಾ ಅಥವಾ ಚಾಲಕರು ಹೇಳಿ ಹಾಕಿಸಿದ್ದಾರಾ, ಅಂತೂ ಇಂತೂ ಪಟ್ಲಾ ಬೆಟ್ಟದಲ್ಲಿ ಒಂದು ಬೋರ್ಡ್ ಈಗ ಇವತ್ತು ಬೆಳಗಿನಿಂದ ಕಾಣಿಸಿಕೊಂಡಿದೆ.